ಕೊಟ್ಟ ಭರವಸೆಯನ್ನು ಈಡೇರಿಸಿ ಜನರ ಸಮಸ್ಯೆಗಳನ್ನು ಪರಿಹರಿಸಿ ಎಂಬ ಘೋಷವಾಕ್ಯದಡಿ ರಾಜ್ಯ ಸರ್ಕಾರವನ್ನು ಸಿಪಿಐ ಮಂಗಳೂರು ತಾಲೂಕು ಸಮಿತಿ ನಗರದಲ್ಲಿ ಜನಾಗ್ರಹ ಚಳುವಳಿ ಮೂಲಕ ಆಗ್ರಹಿಸಿದೆ. ನಗರದ ಮಿನಿ ವಿಧಾನಸೌಧದ ಮುಂಭಾಗ ನಡೆದ ಜನಾಗ್ರಹ ಚಳುವಳಿಯಲ್ಲಿ ಮಾತನಾಡಿದ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಶೇಖರ್ ಅವರು, ಅಸಂಘಟಿತ ವಲಯದ ಕೆಲಸದವರಿಗೆ ಮಾಸಿಕ ವೇತನ, ಬಿಸಿಯೂಟ, ಅಕ್ಷರ ದಾಸೋಹ, ಲಕ್ಷಾಂತರ ಜನ ಕೆಲಸ ಮಾಡುತ್ತಿದ್ದಾರೆ. 2-3 ಸಾವಿರ ಗೌರವಧನ ಸಾಲುತ್ತಿಲ್ಲ. ಗ್ಯಾಸ್ ಬೆಲೆ ಏರಿಕೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ವ್ಯವಸ್ಥೆಗಳಿಲ್ಲ. ಇಂತಹ 10 ಹಲವು ಜ್ವಲಂತ ಸಮಸ್ಯೆಗಳಿದ್ದು ಸರ್ಕಾರ ಕೂಡಲೇ ಗಮನ ಹರಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸಂಘದ ಮಾಜಿ ಕಾರ್ಯದರ್ಶಿ ವಿ ಕುಕ್ಯಾನ್, ಎಐಟಿಯುಸಿಯ ಜಿಲ್ಲಾ ಅಧ್ಯಕ್ಷ ಎಚ್.ವಿ. ರಾವ್, ಆರ್.ಡಿ. ಸೋನ್ಸ್, ಸದಾನಂದ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ರಾಜ್ಯದಲ್ಲಿ ಲಕ್ಷಾಂತರ ಜನ ಆಶಾ ಕಾರ್ಯಕರ್ತರು ಇರುತ್ತಾರೆ. ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಮನೆ ಬಾಗಿಲಿಗೆ ಹೋಗಿ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಇವತ್ತು ಜುಜುಬಿ ಸಂಬಳವನ್ನು ಸರ್ಕಾರ ಗೌರವಧನ ಕೊಡ್ತಾ ಇದೆ. ಅದನ್ನು 8,000ಕ್ಕೆ ಏರಿಸಬೇಕು, ಅದನ್ನು ನಿಗದಿ ಮಾಡಬೇಕು, ಜಾರಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲೇ ಇವತ್ತು ಶಾಲಾ ಮಕ್ಕಳಿಗೆ ಬಿಸಿ ಊಟವನ್ನು ತಯಾರು ಮಾಡತಕ್ಕಂಥ ಅಕ್ಷರ ದಾಸೋಹ ಯೋಜನೆ ಅಡಿಯಲ್ಲಿ ಲಕ್ಷಾಂತರ ಜನ ಬಿಸಿ ಊಟ ಕಾರ್ಯಕರ್ತರಿದ್ದಾರೆ. ಅವರಿಗೆ ಇವತ್ತು ಜುಜುಬಿ ಸಂಬಳವನ್ನು ಇವತ್ತು ಸರ್ಕಾರ ನಿಗದಿ ಮಾಡಿದೆ, ಗೌರವಧನವಾಗಿ ಕೊಡ್ತಾ ಇದೆ. ಹಲವಾರು ವರ್ಷದಿಂದ ಇವತ್ತು ಪಾರ್ಲಿಮೆಂಟಿನ ಅಸೆಂಬ್ಲಿಯ ಮುಂದೆ ಅಥವಾ ಫ್ರೀಡಂ ಪಾರ್ಕಿನಲ್ಲಿ ಬಿಸಿ ಊಟ ಕಾರ್ಯಕರ್ತರು ನಿರಂತರವಾದಂಥ ಪ್ರತಿಭಟನೆ ಧರಣಿಯನ್ನು ಮಾಡ್ತಲೇ ಬಂದಿದ್ದಾರೆ. ಅವ್ರ ಹೆಣ್ಮಕ್ಳು ಇವತ್ತು ಅವರಿಗೆ ಅವರ ಕುಟುಂಬವನ್ನು ಪೋಷಣೆ ಮಾಡಲಿಕ್ಕೆ ಇವತ್ತು ಕೊಡ್ತಕ್ಕಂಥ 2,000-3,000 ಸಂಬಳದಲ್ಲಿ ಅವರಿಗೆ ಬದುಕಿಗೆ ಸಾಧ್ಯತೆ ಇದೆಯಾ? ಇವತ್ತು ಜೀವನಾವಶ್ಯಕ ವಸ್ತುಗಳ ಬೆಲೆ ಗಗನಕ್ಕೆ ಹೋಗ್ತಾ ಇದೆ. ಗ್ಯಾಸ್ ಬೆಲೆ ಇವತ್ತು ಏನು ಚುನಾವಣಾ ಪೂರ್ವದಲ್ಲಿ 100 ರೂಪಾಯಿ 50 ರೂಪಾಯಿ ಕಮ್ಮಿ ಮಾಡ್ತಾರೆ, ಚುನಾವಣೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು 400 ಏರಿಸ್ತಾರೆ. ಅದೇ ಇವತ್ತು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ 450 ಇದ್ದಂಥ ಗ್ಯಾಸ್ ಇವತ್ತು 1,100, 1,050 ರೂಪಾಯಿ ನಾವು ಕೊಡಬೇಕಾಗಿದೆ. ಮನೆ ಬಾಗಿಲಿಗೆ ಬರಬೇಕಿದ್ರೆ 1,200 ರೂಪಾಯಿ ದಾಟ್ತದೆ. ಆದರೆ ಇಂಥ ಸಂದರ್ಭದಲ್ಲಿ ಈ ಅಸಂಘಟಿತ ವಲಯದ ಕಾರ್ಮಿಕರು, ಜನಸಾಮಾನ್ಯರು, ಕಾರ್ಮಿಕರು ಯಾವ ರೀತಿಯಲ್ಲಿ ಬದುಕಬೇಕು ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮುಂದೆ ಇಡಬೇಕಾದಂಥ ಬಹಳ ಅನಿವಾರ್ಯ ಪರಿಸ್ಥಿತಿ ಇದೆ. ಆದರೆ ಇದೇ ಸಂದರ್ಭದಲ್ಲಿ ಇನ್ನಷ್ಟು